ಲೋಕ ಸಿರಿವಂತ ಉದ್ಯಮಿ ಎಲಾನ್ ಮಸ್ಕ್ ಅವರು ಮಕ್ಕಳ ಪಡೆ ಕಟ್ಟಲು ಮತ್ತು ಜಪಾನಿ ಮಹಿಳೆಯರಿಗೆ ವೀರ್ಯ ಕಳುಹಿಸಲು ತೀರ್ಮಾನಿಸಿರುವುದಾಗಿ ಒಂದು ವಿಚಿತ್ರ ಸುದ್ದಿಯನ್ನು ಹೊರಗಿಟ್ಟಿದ್ದಾರೆ. 3 ಮಡದಿಯರು ಮತ್ತು ಒಬ್ಬ ಸಂಗಾತಿಯ ಮೂಲಕ ಎಲಾನ್ ಮಸ್ಕ್ 14 ಮಕ್ಕಳ ತಂದೆಯಾಗಿದ್ದಾರೆ. ಈ ಮಕ್ಕಳ ಪಡೆಯನ್ನ ಮತ್ತಷ್ಟು ಬೆಳೆಸಲು ಬಯಸಿರುವುದಾಗಿ ಅವರು ಹೇಳಿಕೊಂಡಿದ್ದಾರೆ. ನನ್ನ ಎಕ್ಸ್ಪೋಸ್ಟ್ ಮೂಲಕ ಬಾಡಿಗೆ ತಾಯಂದಿರನ್ನ ಗೊತ್ತು ಮಾಡಿ ಅವರಿಂದ ಮಕ್ಕಳನ್ನ ಪಡೆಯಲು ಬಯಸಿರುವುದಾಗಿಯೂ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಜಪಾನ್ನ ಹೆಣ್ಣುಮಕ್ಕಳು ಬಯಸಿದ್ರೆ ವೀರ್ಯ ಪೂರೈಸುವುದಲ್ಲದೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡುವುದಾಗಿಯೂ ಅವರು ಹೇಳಿದ್ದಾರೆ. ಹೆಂಡತಿ ಜಸ್ಟಿನ್ ಮಸ್ಕ್ ಅಲ್ಲದೆ ಕ್ಲೇರ್, ಗ್ಲೈಮ್ಸ್, ಸಿವೋನ್, ಜಿಲ್ಲೀಸ್ ಈ 4ರಲ್ಲಿ ಮತ್ತಷ್ಟು ಮಕ್ಕಳನ್ನ ಹೊಂದುವ ಗುರಿ ಹೊಂದಿರುವುದಾಗಿಯೂ ಮಸ್ಕ್ ಹೇಳಿದ್ದಾರೆ. ಆಶ್ಲೆ ಕೇರ್ ಮಾತ್ರ ಇದಕ್ಕೆ ಪ್ರತಿಕ್ರಿಯಿಸಿ ಆತನನ್ನ ಕೆಳಗುರುಳಿಸಿವೆ. ನಿನಗೇಕೆ ಮಕ್ಕಳ ಸೈನ್ಯ ಎಂದು ಪ್ರಶ್ನಿಸಿದ್ದಾರೆ. ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ